ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಸಹಾಯಕ ಔಷಧ ನಿಯಂತ್ರಕರ ಕಚೇರಿ ಉಡುಪಿ ಇವರ ವತಿಯಿಂದ ಉಡುಪಿ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘ ಸಹಯೋಗದಲ್ಲಿ ಡಾಕ್ಟರ್ ಎವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇವರ ಆಶ್ರಯದಲ್ಲಿ ವಿಶ್ವ ಔಷಧ ತಜ್ಞರ ದಿನಾಚರಣೆ ಅಂಗವಾಗಿ ಸೇವೆ ಸಲ್ಲಿಸಿದ ಹಿರಿಯ ಔಷಧ ತಜ್ಞರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸೆಪ್ಟೆಂಬರ್ 30ರಂದು ಬೆಳಗ್ಗೆ 9:30ಕ್ಕೆ ಕಮಲ್ ಎ ಬಾಳಿಗ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟಿಕೆ ಅವರು ವಹಿಸಲಿದ್ದು ಉದ್ಘಾಟನೆಯನ್ನ ಕೂಡ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪಿವಿ ಭಂಡಾರಿ, ವೈದ್ಯಕೀಯ ನಿರ್ದೇಶಕರು, ಡಾಕ್ಟರ್ ಎವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇವರು ಭಾಗವಹಿಸಲಿದ್ದಾರೆ. ಉಡುಪಿಯ ಸಹಾಯಕ ಔಷಧ ನಿಯಂತ್ರಕರಾದ ಶಂಕರ್ ನಾಯಕ್, ಉಡುಪಿ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ರಮೇಶ್ ನಾಯಕ್, ಕಾರ್ಯದರ್ಶಿ ಸುಬ್ರಹ್ಮಣ್ಯ ರಾವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಮಸ್ಕಾರ, ನಾನು ಶಂಕರ್ ನಾಯಕ್, ಸಹಾಯಕ ಔಷಧ ನಿಯಂತ್ರಕರು, ಉಡುಪಿ ಜಿಲ್ಲೆ. ನಮ್ಮ ಇಲಾಖೆ ಈಗ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಅಂತ ಆಗಿದೆ. ಡಿಸೆಂಬರ್ 2024ರಿಂದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಅಂತ ಆಗಿದೆ. ನಮ್ಮ ಇಲಾಖೆಯ ಮುಖ್ಯಸ್ಥರು ಶ್ರೀ ಕೆ ಶ್ರೀನಿವಾಸ್ IAS ಆಯುಕ್ತರು, ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ. ಅವರು ಈ ನಮ್ಮ ಇಲಾಖೆಯ ಮುಖ್ಯಸ್ಥರ ಗಾದಿಯನ್ನು ಹಿಡಿದ ನಂತರ ಸಾಕಷ್ಟು ಇಲಾಖೆಯಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ. ಹಾಗೆಯೇ ಕೊರೋನಾ ಸಂದರ್ಭದಲ್ಲಿ ನಮ್ಮ ಔಷಧ ವ್ಯಾಪಾರಸ್ಥರು ತಮ್ಮ ಪ್ರಾಣದ ಹಂಗನ್ನೇ ತೊರೆದು ಹಗಲು ರಾತ್ರಿ ಎನ್ನದೆ ಶ್ರಮಿಸಿದ್ದಾರೆ. ಅವರ ಈ ಶ್ರಮವನ್ನು ಪರಿಗಣಿಸಿ ಇವತ್ತು ನಮ್ಮ ಆಯುಕ್ತರು ಸೆಪ್ಟೆಂಬರ್ 25 ವಿಶ್ವ ಔಷಧ ತಜ್ಞರ ದಿನವನ್ನು ಆಚರಿಸುವ ಅಂಗವಾಗಿ ನಾಳೆ ಅಂದರೆ ದಿನಾಂಕ 30/9/2025ರಂದು ರಾಜ್ಯಾದ್ಯಂತ ಜಾಗತಿಕ ಔಷಧ ವ್ಯಾಪಾರಸ್ಥರ ದಿನವನ್ನಾಗಿ ಆಚರಿಸಬೇಕು. ಹಾಗೆಯೇ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಹಿರಿಯ ಔಷಧ ತಜ್ಞರನ್ನು ಸರ್ಕಾರದ ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅವರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯ ನಡೀತಾ ಇದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಶ್ರೀಯುತ ಗಣಪತಿ ಕಾಮತ್ ಮೆಡಿಕಲ್ ಉಡುಪಿ ಇವರು ರಾಜ್ಯ ಪ್ರಶಸ್ತಿಯನ್ನು ಗಳಿಸಲಿಕ್ಕಿದ್ದಾರೆ. ನಾಳೆ ಈ ಪ್ರಶಸ್ತಿಯನ್ನು ಅವರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಂದ ಬೆಂಗಳೂರಿನಲ್ಲಿ ಈ ಪ್ರಶಸ್ತಿಯನ್ನು ಪಡೆಯಲಿಕ್ಕಿದ್ದಾರೆ. ಹಾಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಶ್ರೀ ಪಿ ರಮೇಶ್ ನಾಯಕ್ ಮೆಡಿಕಲ್ ಎಂಪೋರಿಯಂ ಉಡುಪಿ ಇವರು ಪಡೆಯಲಿಕ್ಕಿದ್ದಾರೆ. ಈ ಪ್ರಶಸ್ತಿಯನ್ನು ನಮಗೆ ಬೆಂಗಳೂರಿನಿಂದ ನಮ್ಮ ಇಲಾಖೆಯಿಂದ ಈ ಪ್ರಶಸ್ತಿ, ಅವರ ಪ್ರಶಂಸಾ ಪತ್ರ ಹಾಗೆ ಆ ಮೊಮೆಂಟೋ ಇವು ಎಲ್ಲವನ್ನು ನಮ್ಮ ಇಲಾಖೆ ಕಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ನಾಳೆ ಬಾಳಿಗ ಹಾಸ್ಪಿಟಲ್ನಲ್ಲಿ, AV ಬಾಳಿಗ ಹಾಸ್ಪಿಟಲ್, ದೊಡ್ಡನಗುಡ್ಡೆ, ಉಡುಪಿ, ಇಲ್ಲಿ ನಡೆಯುವಂಥ ವಿಶ್ವ ಔಷಧ ತಜ್ಞರ ದಿನದ ಸಂದರ್ಭದಲ್ಲಿ ಎಲ್ಲ ಈ ಪ್ರಶಸ್ತಿಯನ್ನು ಅವರಿಗೆ ರಮೇಶ್ ನಾಯ್ಕರವರಿಗೆ ಕೊಡುವುದರೊಂದಿಗೆ ಜಿಲ್ಲೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದಂಥ ಹಿರಿಯ ಔಷಧ ತಜ್ಞರನ್ನು ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ತಾವೆಲ್ಲರೂ ಸಹಕಾರವನ್ನು ಕೊಟ್ಟು ವಿಶ್ವ ಔಷಧ ತಜ್ಞರ ದಿನಕ್ಕೆ ಶುಭಾಶಯವನ್ನು ಕೋರಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಎಲೆಯ ಮರೆಯ ಕಾಯಿಯಂತೆ ಔಷಧ ತಜ್ಞರು ಮೆಡಿಕಲ್ನಲ್ಲಿ ಹಗಲು ರಾತ್ರಿ ಎನ್ನದೇ ಅವರ ಒಂದು ಮನೆಯವರ ಜೊತೆಗೆ ಸರಿಯಾಗಿ ಅವರು ಇರಲಿಕ್ಕೆ ಆಗೋದಿಲ್ಲ. ಹಾಗೆ ಎಷ್ಟೇ ತಮ್ಮ ತೊಂದರೆಗಳಿದ್ರೂ ಕೂಡ ಸಾರ್ವಜನಿಕರ ಒಂದು ಆರೋಗ್ಯ ಕಾಪಾಡುವಲ್ಲಿ ಅವರು ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ದೊಡ್ಡ ಒಂದು ಸೆಲ್ಯೂಟ್. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.